ಸಮೇತ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಜೂನಿಯರ್ NTR, ಕೊಲ್ಲೂರು ದೇವಿಯ ದರ್ಶನ ತುಂಬಾ ಚೆನ್ನಾಗಿ ಆಯಿತು. ದರ್ಶನ ಮಾಡಿಸಿದಕ್ಕೆ ರಿಷಬ್ ಅವರಿಗೆ ತುಂಬಾ ಧನ್ಯವಾದಗಳು. ಮುಂದಿನ ಸಿನಿಮಾ ಬಗ್ಗೆ ದೇವಸ್ಥಾನದಲ್ಲಿ ನಾನು ಸದ್ಯ ಏನು ಮಾತನಾಡುವುದಿಲ್ಲ. ದೇವಸ್ಥಾನದಲ್ಲಿ ಬೇರೇನು ವಿಚಾರ ಮಾತನಾಡ ಬಯಸುವುದಿಲ್ಲ. ಕಾಂತಾರ ಫ್ರೀಕ್ವೆಲ್ ನಲ್ಲಿ ನಟನೆ ವಿಚಾರದ ಬಗ್ಗೆ ಮಾತನಾಡಿದ ಜೂನಿಯರ್ NTR ಅವರು, ಅದನ್ನ ರಿಷಬ್ ಶೆಟ್ಟಿ ಅವರೇ ಪ್ಲಾನ್ ಮಾಡಬೇಕು. ಅವರು ಏನ್ ಪ್ಲಾನ್ ಮಾಡಿದರೂ ನಾನು ರೆಡಿ. ಆಂಧ್ರ ಪ್ರದೇಶದಲ್ಲಿ ವಾಯ್ಸ್ ಆಫ್ ವುಮೆನ್ಸ್ ವರದಿ ಬಿಡುಗಡೆಗೆ ನಟಿಯರ ಆಗ್ರಹ ವಿಚಾರದ ಕುರಿತು ಮಾತನಾಡಿದ ಅವರು, ದೇವಸ್ಥಾನದಲ್ಲಿ ಆ ವಿಚಾರ ನಾನು ಮಾತನಾಡುವುದಿಲ್ಲ. ಇದೇ ವೇಳೆ ರಿಷಬ್ ಶೆಟ್ಟಿ ಹಾಗೂ ಜೂನಿಯರ್ NTR ಜೊತೆ ಹಾಜರಿದ್ದ ಲಾಫಿಂಗ್ ಬುದ್ಧ ಪ್ರಮೋದ್ ಶೆಟ್ಟಿ ಅವರ ಕುರಿತು, ಪ್ರಮೋದ್ ಶೆಟ್ಟಿ ನಟನೆಯ ಲಾಫಿಂಗ್ ಬುದ್ಧ ಸಿನಿಮಾ ನೋಡುತ್ತೇನೆ ಎಂದು ಜೂನಿಯರ್ NTR ಅವರು ಹೇಳಿದ್ದಾರೆ. ದರ್ಶನ ಮಾಡಿಸಿದಕ್ಕೆ ನಮ್ಮ ರಿಷಬ್ ಅವರಿಗೆ, ಆಮೇಲೆ ದೇವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಕುಂದಾಪುರ ನೋಡಬೇಕು ಅಂತ ಭಾಳ ಆಸೆ ಇತ್ತು ಅಂತಿದ್ರಿ. ಕುಂದಾಪುರ ಬಂದಿರಿ, ಹೇಗಾಯ್ತು? ಚೆನ್ನಾಗಾಯ್ತು ಸರ್. ಫಿಲ್ಮ್ ನೆಕ್ಸ್ಟ್ ಫಿಲ್ಮ್ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟ ಇಲ್ಲ ದೇವಸ್ಥಾನದಲ್ಲಿ ನಾನೇನು ಹೇಳಲ್ಲ. ಅದು ಫಿಲ್ಮ್ ಬಗ್ಗೆ ಏನು ಮಾತಾಡ. ನೀವು ಇದ್ದೀರಿ ಅಂತ ಭಾಳ ಚರ್ಚೆ ನ್ಯಾಷನಲ್ ಮೀಡಿಯಾದಲ್ಲಿ. ಅದು ಅವರೇ ಪ್ಲಾನ್ ಮಾಡಬೇಕು. ಅವ್ರು ಯಾವಾಗಲೂ ಪ್ಲಾನ್ ಮಾಡಿದ್ರು ನಾನು ರೆಡಿ. ಆಂಧ್ರದಲ್ಲಿ ತಮ್ಮ ಗಮನಕ್ಕೆ ಇರ್ಬೋದು, ವಾಯ್ಸ್ ಆಫ್ ವುಮನ್ ಬಗ್ಗೆ ತುಂಬ ಡಿಸ್ಕಷನ್ ಆಗ್ತಾ ಇದೆ. ದೇವಸ್ಥಾನದಲ್ಲಿ ನಾನು ಇದೆಲ್ಲ ಮಾತಾಡ್ಬೇಡಿ, ನಾವು ಆಮೇಲೆ ಮಾತಾಡ್ಬೋದು.